ನೋಡಿ, ಇವತ್ತು ನಾವು ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ, ನಾನು ಯಾರೋ ವೈಯಕ್ತಿಕವಾಗಿ ಒಬ್ಬರ ಬಗ್ಗೆ ಮಾತನಾಡೋದಿಲ್ಲ. ನಾವೆಲ್ಲರೂ ಸಮಾಜ ನಮ್ಮನ್ನು ಗಮನಿಸ್ತಾ ಇರ್ತದೆ, ಜನ ನಮ್ಮನ್ನು ಗಮನಿಸ್ತಾರೆ. ಸಹಜವಾಗಿ ಕಾರ್ಯಕರ್ತರಿರ್ಬೋದು, ಜನ ಇರ್ಬೋದು, ನಮ್ಮ ಹತ್ರ ಬೇಡಿಕೆ ಮತ್ತು ಅಪೇಕ್ಷೆ ಮತ್ತು ಇಚ್ಛೆಯಿಂದ ಬರ್ತಾರೆ. ಬಂದಾಗ ಗೌರವಯುತವಾಗಿ ನಡೆಸ್ಕೊಳ್ಬೇಕಾಗಿರ್ತಕ್ಕಂಥ ಸಂಸ್ಕೃತಿ. ಹಾಗಾಗಿ ಯಾರೇ ಆಗಲಿ ರಾಜಕಾರಣ ನಮ್ಮ ಎಲ್ಲೆಯಿಂದ ಮೀರಿ ವರ್ತನೆಗಳನ್ನು ಮಾಡಬಾರ್ದು. ಇದು ಬಹಳ ಸರಿಯಾಗಿರ್ತಕ್ಕಂಥ ನಡತೆ ಅಲ್ಲ. ಹಾಗಾಗಿ ಕಾಂಗ್ರೆಸ್ಸಿಗರು ಯೋಚನೆ ಮಾಡಬೇಕು, ಅವರ ಸಂಸ್ಕೃತಿ ಏನಂತ ಇದರಿಂದ ಬಿಂಬಿಸ್ತಾರೆ. ಹಾಗಾಗಿ ಕಾಂಗ್ರೆಸ್ಸಿಗರು ಇದು ಮೊದಲಲ್ಲ ಹಲ್ಲೆ ಮಾಡ್ತಕ್ಕಂಥ. ನಿಮ್ಗೆ ಗೊತ್ತಿದೆ, ವಿಧಾನಸೌಧದ ಒಳಗೆ ವಿಧಾನಸೌಧಕ್ಕೆ ಸಿದ್ದರಾಮಯ್ಯ ಹೇಗೆ ಪ್ರವೇಶ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕೈ ಚಾಚಿ ಯುದ್ಧಕ್ಕೆ ಕರೆದು ತೊಡೆ ತೊಟ್ಟಿ ಒಳಗೆ ಹೊಕ್ಕಿದ್ದಾರೆ. ಯಾವ ದೇವಸ್ಥಾನ ಅಂತ ಹೇಳ್ತಕ್ಕಂಥ ವಿಧಾನಸೌಧಕ್ಕೆ ಅಗೌರವ ತೋರಿಸಿರುವಂಥ ಕಾರ್ಯಕರ್ತರಿಗೆ ಗೌರವ ತೋರಿಸ್ತಾರ? ಅವರ ಸಂಸ್ಕೃತಿ, ಅವರ ವ್ಯಕ್ತಿತ್ವದಲ್ಲಿ ಅದು ಕಾಣಿಸುತ್ತೆ. ಅವ್ರ ಇಡೀ ಇತಿಹಾಸಕ್ಕೆ ನೋಡಿ. ಹಾಗಾಗಿ ರೌಡಿ ಮಾತ್ರ ಅಲ್ಲ, ಈ ದೇಶದಲ್ಲಿ ಎಲ್ಲದಕ್ಕೂ ಪ್ರೇರಣೆ ಅವರೇ, ಕೆಟ್ಟ ಚಾಲಿಗಳಿಗೆ. ನೋಡಿ, ರಾಜಕಾರಣದಲ್ಲಿ ವೈಯಕ್ತಿಕ ದ್ವೇಷ ಮತ್ತು ವೈಯಕ್ತಿಕ ಟೀಕೆಗಳು ಸರಿಯಲ್ಲ.